ನಮಸ್ಕಾರ, ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಪ್ರಶ್ನಾರ್ಥಕ ಮತ್ತು ಅನಿರ್ದಿಷ್ಟ ಸರ್ವನಾಮಗಳನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ವಿದ್ಯಾರ್ಥಕ ಮತ್ತು ಇತರ ಕ್ರಿಯಾರೂಪಗಳನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ನಾವು ಈಗಾಗಲೇ ತುಳುವಿನಲ್ಲಿ ವಿವಿಧ ಕಾಲರೂಪದ ಮತ್ತು ಅರ್ಥರೂಪದ ಕ್ರಿಯಾಪದಗಳನ್ನು ಕಲಿತಿದ್ದೇವೆ. ಇವತ್ತು ತುಳುವಿನಲ್ಲಿ ವಿದ್ಯಾರ್ಥಕ, ಅನುಮತ್ಯಾರ್ಥಕ ಮತ್ತು ಸಾಮರ್ಥ್ಯಾರ್ಥಕ ಕ್ರಿಯಾರೂಪಗಳನ್ನು ಕಲಿಯುವ. ವಿದ್ಯಾರ್ಥಕ ರೂಪವು ಅವಶ್ಯಕತೆ, ಇಚ್ಛೆ, ಆಮಂತ್ರಣ ಅಥವಾ ವಿನಂತಿ, ಸಲಹೆ ಮತ್ತು ಆದೇಶಗಳನ್ನು ವ್ಯಕ್ತಪಡಿಸಲು ಉಪಯೋಗಿಸಲ್ಪಡುತ್ತದೆ. ಅನುಮತ್ಯಾರ್ಥಕ ರೂಪವು ಅನುಮತಿಯನ್ನು ನೀಡಲು ಉಪಯೋಗಿಸಲ್ಪಡುತ್ತದೆ. ಸಾಮರ್ಥ್ಯಾರ್ಥಕ ರೂಪವು ಕ್ರಿಯೆಯನ್ನು ಮಾಡುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಇವುಗಳನ್ನು ಕನ್ನಡದಲ್ಲಿ ಬೇಕು, ಬೇಡ, ಬಹುದು, ಬಾರದು, ಕೂಡದು, ಬಲ್ಲೆ, ಲಾರೆ ಮುಂತಾದ ಕ್ರಿಯಾರ್ಥಕ ಅವ್ಯಯಗಳನ್ನು ಅಥವಾ ಪ್ರತ್ಯಯಗಳನ್ನು ಉಪಯೋಗಿಸಿ ಕ್ರಿಯಾಪದ ರಚಿಸಲಾಗುತ್ತದೆ. ಹಾಗೆ ತುಳುವಿನಲ್ಲಿ ಉಪಯೋಗಿಸುವ ಕ್ರಿಯಾರ್ಥಕ ಅವ್ಯಯ ಮತ್ತು ಪ್ರತ್ಯಯಗಳು ಹೀಗಿವೆ. ಪ್ರತ್ಯಯ ಒಡು, ಕ್ರಿಯಾರ್ಥಕ ಅವ್ಯಯ ಬೊರ್ಚಿ, ಪ್ರತ್ಯಯ ಒಲಿ, ಕ್ರಿಯಾರ್ಥಕ ಅವ್ಯಯ ಬಲ್ಲಿ, ಸಹಾಯಕ ಕ್ರಿಯಾಪದ ಆಪಿನಿ ಮತ್ತು ತೀರುಣಿ. ಈಗ ಇವುಗಳನ್ನು ಒಂದೊಂದಾಗಿ ನೋಡುವ. ಮೊದಲನೆಯದು ಪ್ರತ್ಯಯ ಒಡು. ಇದನ್ನು ವಿದ್ಯಾರ್ಥಕವಾಗಿ ಉಪಯೋಗಿಸಲಾಗುತ್ತದೆ. ಈ ಪ್ರತ್ಯಯವು ಸಹಾಯಕ ಕ್ರಿಯಾಪದ ಬೋಡು ಎಂಬುದರಿಂದ ರಚಿಸಲ್ಪಟ್ಟಿದೆ. ಬೋಡು ಅಂದರೆ ಬೇಕು. ಈ ಪ್ರತ್ಯಯವನ್ನು ನೇರವಾಗಿ ಕ್ರಿಯಾಧಾತುವಿಗೆ ಸೇರಿಸಬೇಕು. ಉದಾಹರಣೆಗೆ ಬರು ಅಂದರೆ ಬರು. ಬರು ಪ್ಲಸ್ ಒಡು ಬರೊಡು, ಬರಬೇಕು. ತಿನು ಪ್ಲಸ್ ಒಡು ತಿನೊಡು, ತಿನ್ನಬೇಕು. ಮಲ್ಪು ಪ್ಲಸ್ ಒಡು ಮಲ್ಪೊಡು, ಮಾಡಬೇಕು. ಮಲ್ಪ ಪ್ಲಸ್ ಒಡು ಮಲ್ಪಾವೊಡು, ಮಾಡಿಸಬೇಕು. ಮಲ್ತೊನು ಪ್ಲಸ್ ಒಡು ಮಲ್ತೊನೊಡು, ಮಾಡಿಕೊಳ್ಳಬೇಕು. ಸರಿ, ಈಗ ಕೆಲವು ವಾಕ್ಯಗಳನ್ನು ನೋಡುವ. ಈರು ಖಂಡಿತ ಬರೊಡು, ನೀವು ಖಂಡಿತ ಬರಬೇಕು. ಈ ಬೇಗ ಜೆಪ್ಪೊಡು, ನೀನು ಬೇಗ ಮಲಗಬೇಕು. ಆಯೆ ಎಲ್ಲ ಬರೊಡು, ಅವನು ನಾಳೆ ಬರಬೇಕು. ಮಾತಾ ಜನಕುಲು ಒಗ್ಗಟ್ಟಾವಡು, ಎಲ್ಲ ಜನರು ಒಗ್ಗಟ್ಟಾಗಬೇಕು. ಈ ಒರಿ ಡಾಕ್ಟರ್ ಆವಡು, ನೀನು ಒಬ್ಬ ಡಾಕ್ಟರ್ ಆಗಬೇಕು. ಯಾನ್ ಪೋವಡ, ನಾನು ಹೋಗಬೇಕಾ. ಯಾನ್ ಪೋವಡ ಬರ್ಚ, ನಾನು ಹೋಗಬೇಕಾ ಬೇಡವಾ. ಯಾಂದಾದ ಮಲ್ಪೊಡು, ನಾನೇನು ಮಾಡಬೇಕು. ಸುರು ನಮ್ಮ ಇಲ್ಲಡೆ ಪೋವಡು, ಮೊದಲಿಗೆ ನಾವು ಮನೆಗೆ ಹೋಗಬೇಕು. ಯಾನು ಎಲ್ಲ ಕಾಂಡ ಎನ್ಮ ಗಂಟೆಗೆ ಶಾಲೆಡುಪ್ಪೊಡು, ಎಂಕ್ ಪರೀಕ್ಷೆ ಉಂಡು. ನಾನು ನಾಳೆ ಬೆಳಿಗ್ಗೆ 8 ಗಂಟೆಗೆ ಶಾಲೆಯಲ್ಲಿರಬೇಕು, ನನಗೆ ಪರೀಕ್ಷೆ ಇದೆ. ಸರಿ, ಈಗ ಎರಡನೆಯದು ಕ್ರಿಯಾರ್ಥಕ ಅವ್ಯಯ ಬೊರ್ಚಿ. ಇದನ್ನು ವಿದ್ಯಾರ್ಥಕವಾಗಿ ಉಪಯೋಗಿಸಲಾಗುತ್ತದೆ. ಬೊರ್ಚಿ ಅಂದರೆ ಬೇಡ. ಕ್ರಿಯಾರ್ಥಕ ಅವ್ಯಯ ಬೊರ್ಚಿ ಎಂಬುದನ್ನು ವರ್ತಮಾನ ಕಾಲದ ಕೃದಂತನಾಮಕ್ಕೆ ಸೇರಿಸಲಾಗುತ್ತದೆ. ಉದಾಹರಣೆಗೆ ಪೋ ಅಂದರೆ ಹೋಗು. ಪೋಪಿನಿ ಎಂಬುದು ವರ್ತಮಾನ ಕಾಲದ ಕೃದಂತನಾಮ. ಪೋಪಿನಿ ಪ್ಲಸ್ ಬೊರ್ಚಿ, ಪೋಪಿನ ಬೊರ್ಚಿ, ಹೋಗುವುದು ಬೇಡ. ಪನ್ಪಿನಿ ಪ್ಲಸ್ ಬೊರ್ಚಿ, ಪನ್ಪಿನ ಬೊರ್ಚಿ, ಹೇಳುವುದು ಬೇಡ. ಮಲ್ಪುನಿ ಪ್ಲಸ್ ಬೊರ್ಚಿ, ಮಲ್ಪುನ ಬೊರ್ಚಿ, ಮಾಡುವುದು ಬೇಡ. ಸರಿ, ಈಗ ಕೆಲವು ವಾಕ್ಯಗಳನ್ನು ನೋಡುವ. ಅಕ್ಕುಲು ಎಲ್ಲ ಬರ್ಪಿನ ಬೊರ್ಚಿ, ಅವರು ನಾಳೆ ಬರುವುದು ಬೇಡ. ಈ ಇನಿ ಶಾಲೆಗೆ ಪೋಪಿನ ಬೊರ್ಚಿ, ನೀನು ಇವತ್ತು ಶಾಲೆಗೆ ಹೋಗುವುದು ಬೇಡ. ಆರು ದಾಲ ಬೇಲೆ ಮಲ್ಪನ ಬೊರ್ಚಿ, ಯಾನ್ ಮಲ್ಪುವೆ. ಅವರು ಏನು ಕೆಲಸ ಮಾಡುವುದು ಬೇಡ, ನಾನು ಮಾಡುತ್ತೇನೆ. ಯಾನ್ ಪೋಪಿನ ಬೊರ್ಚ, ನಾನು ಹೋಗುವುದು ಬೇಡವಾ. ನಮ್ಮ ಲಡಾಯಿ ಮಲ್ಪನ ಬೊರ್ಚಿ, ನಾವು ಜಗಳವಾಡುವುದು ಬೇಡ. ಆಯೆ ಉಲೈ ಬರ್ಪಿನ ಬೊರ್ಚಿ, ಪಿತೈ ಕಾಪಾಡ್, ಅವನು ಒಳಗೆ ಬರುವುದು ಬೇಡ, ಹೊರಗೆ ಕಾಯಲಿ. ಸರಿ, ಈಗ ಮೂರನೆಯದು ಪ್ರತ್ಯಯ ಒಲಿ. ಇದನ್ನು ಅನುಮತ್ಯಾರ್ಥಕ ಅಥವಾ ಸಾಮರ್ಥ್ಯಾರ್ಥಕವಾಗಿ ಉಪಯೋಗಿಸುತ್ತಾರೆ. ಒಲಿ ಎಂಬ ಪ್ರತ್ಯಯವನ್ನು ನೇರವಾಗಿ ಕ್ರಿಯಾಧಾತುವಿಗೆ ಸೇರಿಸಬೇಕು. ಉದಾಹರಣೆಗೆ ಬರು ಅಂದರೆ ಬರು. ಬರು ಪ್ಲಸ್ ಒಲಿ ಬರೊಲಿ ಅಂದರೆ ಬರಬಹುದು. ರಾ ಪ್ಲಸ್ ಒಲಿ ರಾಒಲಿ, ಹಾರಬಹುದು. ಜೆಪ್ಪು ಪ್ಲಸ್ ಒಲಿ ಜೆಪ್ಪೊಲಿ, ಮಲಗಬಹುದು. ಮಲ್ಪು ಪ್ಲಸ್ ಒಲಿ ಮಲ್ಪೊಲಿ, ಮಾಡಬಹುದು.
ಕನ್ನಡದಲ್ಲಿ ಬಹುದು ಎಂಬುದನ್ನು ಅನುಮತಿ ಸೂಚಿಸುವುದಕ್ಕೆ ಮಾತ್ರವಲ್ಲದೆ ಸಂಭವನೀಯತೆಯನ್ನು ಕೂಡ ವ್ಯಕ್ತಪಡಿಸಲು ಉಪಯೋಗಿಸುತ್ತಾರೆ. ಆದರೆ ತುಳುವಿನಲ್ಲಿ ಇದನ್ನು ಸಂಭವನೀಯತೆಯನ್ನು ವ್ಯಕ್ತಪಡಿಸಲು ಉಪಯೋಗಿಸುವುದಿಲ್ಲ. ಸಂಭವನೀಯತೆಯನ್ನು ವ್ಯಕ್ತಪಡಿಸಲು ತುಳುವಿನಲ್ಲಿ ಅನಿಶ್ಚಿತ ಭವಿಷ್ಯತ್ ಕಾಲವನ್ನು ಉಪಯೋಗಿಸುತ್ತಾರೆ. ಇದನ್ನು ನಾವು ಪಾಠ 7ರಲ್ಲಿ ಕಲಿತಿದ್ದೇವೆ. ಉದಾಹರಣೆಗೆ, ಆಯ್ ಎಲ್ಲ ಬರುವೆ, ಅವನು ನಾಳೆ ಬರಬಹುದು, ಅಂದರೆ ಅವನು ನಾಳೆ ಬಂದಾನು. ಇದು ಸಂಭವನೀಯತೆಯನ್ನು ಸೂಚಿಸುತ್ತದೆ. ಆಯ್ ಎಲ್ಲ ಬರಲಿ, ಅವನು ನಾಳೆ ಬರಬಹುದು. ಇದು ಅನುಮತಿಯನ್ನು ಸೂಚಿಸುತ್ತದೆ. ಈ ಇತ್ತ ಪೋವಲಿ, ನೀನು ಈಗ ಹೋಗಬಹುದು. ಈರು ಇನಿ ರಜೆ ತೆತ್ತನೊಲಿ, ನೀವು ಇವತ್ತು ರಜೆ ತೆಗೆದುಕೊಳ್ಳಬಹುದು. ಯಾನ್ ಒಲೈ ಬರೋಲಿಯೇ, ನಾನು ಒಳಗೆ ಬರಬಹುದಾ? ಯಾನ್ ನಿನ್ನೊಟ್ಟಿಗೆ ಬರೋಲಿಯಾ, ನಾನು ನಿನ್ನೊಂದಿಗೆ ಬರಬಹುದಾ? ಎಂಕು ಒಂಜಿ ಸಹಾಯ ಮಲ್ಪಲಿಯೇ, ನನಗೊಂದು ಸಹಾಯ ಮಾಡಬಹುದಾ? ವಾರಗೊರ ಇಲ್ಲಡೆ ಪೋವಲಿ, ವಾರಕ್ಕೊಮ್ಮೆ ಮನೆಗೆ ಹೋಗಬಹುದು. ಸರಿ, 4ನೆಯದು ಕ್ರಿಯಾರ್ಥಕ ಅವ್ಯಯ ಬಲ್ಲಿ. ಇದನ್ನು ಅನುಮತ್ಯಾರ್ಥಕ ಮತ್ತು ವಿಧ್ಯರ್ಥಕವಾಗಿ ಉಪಯೋಗಿಸುತ್ತಾರೆ. ಬಲ್ಲಿ ಅಂದರೆ ಕನ್ನಡದಲ್ಲಿ ಕೂಡದು, ಬಾರದು ಅಥವಾ ಅಸಾಧ್ಯ ಎಂಬೆಲ್ಲ ಅರ್ಥ ಇದೆ. ಇದನ್ನು ನೇರವಾಗಿ ಭಾವರೂಪದ ಕೃದಂತಾವ್ಯಯಕ್ಕೆ ಸೇರಿಸಲಾಗುತ್ತದೆ. ಉದಾಹರಣೆಗೆ, ಪೋ ಅಂದರೆ ಹೋಗು. ಇದರ ಭಾವರೂಪದ ಕೃದಂತಾವ್ಯಯ ಪೋಯರೆ. ಪೋಯರೆ ಪ್ಲಸ್ ಬಲ್ಲಿ. ಪೋಯರೆ ಬಲ್ಲಿ ಅಂದರೆ ಹೋಗಬಾರದು ಅಥವಾ ಹೋಗಕೂಡದು. ತಿನ್ರೆ ಪ್ಲಸ್ ಬಲ್ಲಿ, ತಿನ್ರೆ ಬಲ್ಲಿ, ತಿನ್ನಬಾರದು. ಕುಲ್ಲರೆ ಪ್ಲಸ್ ಬಲ್ಲಿ, ಕುಲ್ಲರೆ ಬಲ್ಲಿ, ಕುಳಿತುಕೊಳ್ಳಬಾರದು. ಮಲ್ಪೆರೆ ಪ್ಲಸ್ ಬಲ್ಲಿ, ಮಲ್ಪೆರೆ ಬಲ್ಲಿ, ಮಾಡಬಾರದು. ಸರಿ, ಈಗ ಕೆಲವು ವಾಕ್ಯಗಳನ್ನು ನೋಡುವ. ಆಯ ಬರ್ರೆ ಬಲ್ಲಿ, ಅವನು ಬರಬಾರದು. ಈರು ವನಸ್ಸು ಮಲ್ಪಂದೆ ಪೋಯರೆ ಬಲ್ಲಿ, ನೀವು ಊಟ ಮಾಡದೆ ಹೋಗಬಾರದು. ಯಾನು ಉಲೈ ಬರ ಬಲ್ಲಿಯ, ನಾನು ಒಳಗೆ ಬರಬಾರದಾ? ನಮ ಸೋಪರೆ ಬಲ್ಲಿ, ಕುಡೋರ ಪ್ರಯತ್ನ ಬರಡು, ನಾವು ಸೋಲಬಾರದು, ಇನ್ನೊಮ್ಮೆ ಪ್ರಯತ್ನ ಪಡಬೇಕು. ಸುಳ್ಳು ಪಂಡ್ರೆ ಬಲ್ಲಿ, ಸುಳ್ಳು ಹೇಳಬಾರದು. ಬುಲಿಪೆರೆ ಬಲ್ಲಿ, ಅಳಬಾರದು. ಸರಿ, 5ನೆಯದು ಸಹಾಯಕ ಕ್ರಿಯಾಪದ ತೀರುನಿ ಅಥವಾ ಆಪಿನಿ. ಇದನ್ನು ಸಾಮರ್ಥ್ಯಾರ್ಥಕವಾಗಿ ಉಪಯೋಗಿಸುತ್ತಾರೆ. ತೀರುನಿ ಅಂದರೆ ತೀರುವುದು ಅಥವಾ ಸಾಧ್ಯವಾಗುವುದು. ಆಪಿನಿ ಅಂದರೆ ಆಗುವುದು. ಈ ಕ್ರಿಯಾಪದಗಳ ಪ್ರಥಮ ಪುರುಷ ನಪುಂಸಕ ಏಕವಚನದ ಕ್ರಿಯಾರೂಪವನ್ನು ಭಾವರೂಪದ ಕೃದಂತಾವ್ಯಯಕ್ಕೆ ಸೇರಿಸಲಾಗುತ್ತದೆ. ಈ ಕ್ರಿಯಾಪದಗಳನ್ನು ವರ್ತಮಾನ, ಭೂತ ಮತ್ತು ಭವಿಷ್ಯತ್ ಕಾಲಗಳಲ್ಲಿ ಉಪಯೋಗಿಸಬಹುದು. ಮೊದಲಿಗೆ ವರ್ತಮಾನ ಕಾಲದ ಉದಾಹರಣೆಗಳನ್ನು ನೋಡುವ. ಪೋ ಅಂದರೆ ಹೋಗು. ಇದರ ಭಾವರೂಪದ ಕೃದಂತಾವ್ಯಯ ಪೋಯರೆ. ಪೋಯರೆ ಪ್ಲಸ್ ತೀರುಂಡು ಅಥವಾ ಆಪುಂಡು. ಪೋಯರೆ ತೀರುಂಡು ಅಥವಾ ಪೋಯರೆ ಆಪುಂಡು ಅಂದರೆ ಹೋಗಬಲ್ಲೆ, ಹೋಗಲಿಕ್ಕೆ ಆಗುತ್ತದೆ. ಮಲ್ಪರೆ ತೀರುಂಡು ಅಂದರೆ ಮಾಡಬಲ್ಲೆ, ಮಾಡಲಿಕ್ಕೆ ಆಗುತ್ತದೆ. ರಾಯರೆ ಆಪುಂಡು, ಹಾರಬಲ್ಲೆ, ಹಾರಲಿಕ್ಕೆ ಆಗುತ್ತದೆ. ನಡಪರೆ ತೀರುಜಿ, ನಡೆಯಲಾರೆ ಅಥವಾ ನಡೆಯಲಿಕ್ಕೆ ಆಗುವುದಿಲ್ಲ, ನಡೆಯಲಿಕ್ಕೆ ಸಾಧ್ಯವಿಲ್ಲ. ಉಂತೆರೆ ಆಪುಜಿ, ನಿಲ್ಲಲಾರೆ, ನಿಲ್ಲಲಿಕ್ಕೆ ಆಗುವುದಿಲ್ಲ. ಈಗ ಭವಿಷ್ಯತ್ ಕಾಲದ ಉದಾಹರಣೆಗಳನ್ನು ನೋಡುವ. ಪೋಯರೆ ಪ್ಲಸ್ ತೀರು ಅಥವಾ ಆವು. ಪೋಯರೆ ತೀರು ಅಥವಾ ಪೋಯರೆ ಆವು, ಹೋಗಬಲ್ಲೆ, ಹೋಗಲಿಕ್ಕೆ ಆಗಬಹುದು. ತಿನ್ರೆ ಆವಂದು, ತಿನ್ನಲಾರೆ, ತಿನ್ನಲಿಕ್ಕೆ ಆಗದಿರಬಹುದು. ಬುಲಿಪೆರೆ ತೀರಂದು, ಅಳಲಾರೆ, ಅಳಲಿಕ್ಕೆ ಆಗದಿರಬಹುದು. ಸರಿ, ಈಗ ಭೂತಕಾಲದ ಉದಾಹರಣೆಗಳನ್ನು ನೋಡುವ. ಪೋಯರೆ ಪ್ಲಸ್ ತೀರುಂಡು ಅಥವಾ ಆಂಡ್. ಪೋಯರೆ ತೀರುಂಡು ಅಥವಾ ಪೋಯರೆ ಆಂಡ್, ಹೋಗಲಿಕ್ಕೆ ಆಯಿತು, ಹೋಗಲಿಕ್ಕೆ ಸಾಧ್ಯವಾಯಿತು. ಬಲಿಪರೆ ಆಂಡು, ಓಡಲಿಕ್ಕೆ ಆಯಿತು, ಓಡಲಿಕ್ಕೆ ಸಾಧ್ಯವಾಯಿತು. ನಡಪರೆ ತೀರಿಜಿ, ನಡೆಯಲಿಕ್ಕೆ ಆಗಲಿಲ್ಲ, ನಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಬರೆಯರೆ ಆಯ್ಜಿ, ಬರೆಯಲಿಕ್ಕೆ ಆಗಲಿಲ್ಲ, ಬರೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಸರಿ, ಈಗ ಕೆಲವು ವಾಕ್ಯಗಳನ್ನು ನೋಡುವ. ಎಂಕು ನೀಂದರೆ ಆಪುಂಡು, ನಾನು ಈಜಬಲ್ಲೆ. ಆಯ್ಗೆ ನಡಪರೆ ತೀರುಜಿ, ಅವನಿಗೆ ನಡೆಯಲು ಆಗುವುದಿಲ್ಲ ಅಥವಾ ಅವನು ನಡೆಯಲಾರ.
ನಿಕ್ಕು ಕುದುರೆರ್ದು ಬೀಸ ಬಲಿಪರೆ ತೀರುಂಡು. ನೀನು ಕುದುರೆಗಿಂತ ವೇಗವಾಗಿ ಓಡಬಲ್ಲೆ, ಅಥವಾ ನಿನಗೆ ಕುದುರೆಗಿಂತ ವೇಗವಾಗಿ ಓಡಲು ಸಾಧ್ಯವಿದೆ. ಎಂಕ್ಲೆಗೂ ಎಲ್ಲ ಬರ್ರೆ ಆವಂದು, ನಮಗೆ ನಾಳೆ ಬರಲಿಕ್ಕೆ ಆಗದಿರಬಹುದು. ನಮಕ್ ಈ ಬೇಲೆ ಮಲ್ಪೆರೆ ತೀರುವ, ನಮಗೆ ಈ ಕೆಲಸ ಮಾಡಲು ಸಾಧ್ಯವಾಗಬಹುದಾ? ಅಕ್ಲೆಗೆ ಕೋಡ ಪಾತೆರ್ರೆ ಆಯಿಜಿ, ಅವರಿಗೆ ನಿನ್ನೆ ಮಾತನಾಡಲು ಆಗಲಿಲ್ಲ. ನಿಕ್ಕು ಕಾಂಡ ಬೇಗ ಲಕ್ಕರೆ ಆಂಡ, ನಿನಗೆ ಬೆಳಿಗ್ಗೆ ಬೇಗ ಎದ್ದೇಳಲಿಕ್ಕೆ ಸಾಧ್ಯವಾಯಿತಾ? ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ನಾವು ತುಳುವಿನಲ್ಲಿ ವಿಶೇಷಣ ಸರ್ವನಾಮಗಳನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.